ಎಂತದ, ನಿಂಗೆ 10 ಗಂಟೆ ಆದ್ರೂ ಏಳ್ಲಿಕ್ಕೆ ಆಗುದಿಲ್ವಾ? ಎಂತದ, ನಿಂಗೆ ಎದ್ದ ಕೂಡಲೇ ಒಂದು ಬ್ರಷ್ ಮಾಡ್ಲಿಕ್ಕೆ ಆಗುದಿಲ್ವಾ? ಎಂತದ, ನೋಡಂತ ಇವಳಿಗೆ ಮಧ್ಯಾಹ್ನ ಆದ್ರೂ ಸಹ ಸ್ನಾನ ಮಾಡ್ಲಿಕ್ಕೆ ಪುರ್ಸೊತ್ತೇ ಇಲ್ಲ. ಎಷ್ಟೊತ್ತಾಯ್ತು ಮಾರೈತಿ, ನಿಂಗೆ ಎಂತ ಸ್ನಾನ ಮಾಡ್ಲಿಕ್ಕೆ ಅಂತ? ಎಂತದ, ನಿಂಗೆ ಇನ್ನು ಸಹ ಒಂದು ಎಕ್ಸಾಮ್ ಉಂಟಾಯ್ತಾ, ನೆನಪಿಟ್ಕೋ. ಎಂತ ಓದ್ಲಿಕ್ಕೆ ಎಂತ ವಾಲ್ಗದವರನ್ನ ಕರೆಸಿ ಓದಿಸ್ಬೇಕಾ? ಹೋಗೋದ. ಎಂತದ, ನಿಂಗೆ ಸ್ವಲ್ಪ ಒಳಗೆ ಕಿಚನ್ಗೆ ಬಂದು ಸ್ವಲ್ಪ ಅಮ್ಮನಿಗೆ ಸಹಾಯ ಮಾಡುವಂತ ಇಲ್ಲವಾ? ಇಡೀ ದಿನ ಮೊಬೈಲ್ ಅಲ್ಲೇ ಇರ್ತಾಳೆ, ಅದ್ರೊಳಗೆ ಹೋಗ್ತಾಳ ಅಂತ ಇವಳು. ಎಂತದ, ರಾತ್ರಿ 11 ಗಂಟೆ ಆಯ್ತು ಮಾರೈತಿ, ನಿಂಗೆ ಊಟ ಮಾಡ್ಲಿಕ್ಕೆ ಪುರ್ಸೋದಿಲ್ವಾ? ಎಂತ ಊಟ ತಟ್ಟೆಗೆ ಹಾಕಿ ಕಲಸಿ ನಿನ್ನ ಬಾಯಿಗೆ ಇಡ್ಬೇಕಾ? ಹೋಗ ಊಟ ಮಾಡ. ರಾತ್ರಿ ಎಷ್ಟೊತ್ತಾದ್ರೂ ಸಹ ಭೂತದ ಹಾಗೆ ಕೂತಿರ್ತಾಳೆ. ಬೇಕಾದ್ರೆ ಬೆಳಿಗ್ಗೆ ಮಾತ್ರ ಪಾಪ ಹಾಸಿಗೆ ಬಿಟ್ಟು ಹೇಳಲಿಕ್ಕೆ ಮನಸ್ಸೇ ಇಲ್ಲ. ನಾಳೆ ಬೆಳಿಗ್ಗೆ 6 ಗಂಟೆಗೆ ಬಂದು ನಿನ್ನ ಮುಖಕ್ಕೆ ನೀರು ಸುರಿತೀನಿ, ಆಗ ಬುದ್ಧಿ ಬರ್ತದೆ, ಆಗ ಬೇಗ ಊಟ ಮಾಡಿ ಮಲಗ್ತೀನಿ. ಹಾಗೆ ಬಾ ದಾರಿಗೆ. ನಾ ಬೈದ್ರೇ ಅಲ್ವಾ ನಿನಗೆ ಶಂಕದಿಂದವೇ ತೀರ್ಥ ಬರ್ಬೇಕಲ್ಲ, ಇಲ್ಲಾಂದ್ರೆ ಹೋಗಿ ಸುಮ್ಮನೆ ಊಟ ಮಾಡ್ಲಿಕ್ಕೆ ಆಗುದಿಲ್ವಾ ನಿಂಗೆ? ನಾನು ಬೈದ ಮೇಲೆ ಮೆಲ್ಲ ಪುಚ್ಚೆ ಆಗಿ ಹೋಗಿ ಊಟ ಮಾಡಿಕೊಂಡು ಬಂದ್ಲು. ಅಪ್ಪ, ಈಗ ಡ್ಯಾಡ ಸಹ ಹೇಳ್ತಾ ಇದ್ರು, ನೀನು ಎಂತ ಮದುವೆ ವಿಷಯ ತೆಗೆದ ಕೂಡಲೇ ಎಂತೆಲ್ಲ ಮಾತಾಡ್ತೀಯಂತೆ. ಎಂತದ, ಎಂತಾದ್ರೂ ವಿಷಯ ಉಂಟಾ, ಅಥವಾ ಮದುವೆ ಆಗ್ಲಿಕ್ಕೆ ಪುರ್ಸೋದಿಲ್ವಾ? ಹಬ್ಬ, ಮಲಗಿದ್ರು. ಈಗ ನಾನು ಬೇರೆ ರೂಮ್ಗೆ ಹೋಗಿ ಚಿಲ್ಕ ಹಾಕಿಕೊಂಡು ಮಲಗಿ ಬಿಡ್ತೀನಿ, ಇಲ್ಲಾಂದ್ರೆ ನಿದ್ದೆಯಲ್ಲಿ ಸಹ ಎಪ್ಸಿ. ಎಂತದ, ನಿಂಗೆ ಕನ್ಸು ಕಾಣಲಿಕ್ಕೆ ಆಗುದಿಲ್ವಾ ಅಂತ ಕೇಳಿದ್ರು ಕೇಳ್ಬೋದು.